ಕುಂಪಲ ಶ್ರೀ ಬಾಲಕೃಷ್ಣ ಮಂದಿರದ ಮುತ್ತಾಲಿಕೆಡು ಕುಡ್ಲ ಅಕ್ಷಯ ಫೌಂಡೇಶನ್ ಸಹಕಾರಡು ಪರಿಸರದ ಬೇತೆ ಬೇತೆ ಭಜನಾ ತಂಡದ ಹಿರಿಯ ಭಜಕೇರಿಗೆ ಆಹಾರ ಸಾಮಗ್ರಿಲದ ಕಿಟ್ನ ಬುಧವಾರ ಬಯಗ ವಿತರಣೆ ಮಾಡ್ತಾರೆ. ಹಿರಿಯ ಧಾರ್ಮಿಕ ಸಾಮಾಜಿಕ ಮುಂದಾಡು ದೇಳಕಟ್ಟೆ ಶ್ರೀ ಅಯ್ಯಪ್ಪ ದೇವಸ್ಥಾನದ ಆಡಳಿತ ಮೊಕ್ತೇಸರರು ಶ್ರೀ ಚಂದ್ರಹಾಸ್ ಅಡ್ಯಂತಾಯರು ತುಡರ್ ಬೆಳಗಾದ ಆಹಾರ ಕಿಟ್ ವಿತರಣೆಗೆ ಚಾಲನೆ ಕೊರಿಯರು. ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಶರಣು ಬೆಳಕಣೆ ಕನಕ ರೂಪಣೆ ಕಾಮಿನಿ ಸಂಗ ದೂರನೆ ಶರಣು ಭಜನೆ ಇತ್ತಿನವರು ವಿಭಜನೆ ಇಚ್ಚಿಂದು ಪಂಪೇರು. ಭಜನಾ ತಂಡದ ಸದಸ್ಯರನ್ನು ಗುರುತಿಸಾದು ಅಕ್ಲೆಗ್ ಆಹಾರ ಸಾಮಗ್ರಿಗಳನ್ನು ಕೊರ್ಪುನಿ ಬಾಲಕೃಷ್ಣ ಭಜನಾ ಮಂದಿರದ ಎಡ್ಡೆ ಬೇಲೆ ಪಂಡದ ಶ್ರೀ ಚಂದ್ರಹಾಸ್ ಅಡ್ಯಂತಾಯ ತಿರುಪಾಯರು. ಜಗತ್ತಿಗೆ ಒಂದು ಮಾರಿಯಾದ ಈ ಕೊರೋನಾ ಬಂಧನ ಇಡೀ ಜನತೆಯನ್ನು ಅಡಿಮೇಲೆ ಮತ್ತು ಮಾಡಿನ ಈ ಎರಡು ತಿಂಗಳ ಅವಧಿ ಕತ್ತಿ ಒರಿಯನಾಗ ಒಂದೇ ಕಷ್ಟ ಜಾಂತುವೆ ಯಾರು ಸುಮಾರು ನಮ್ಮ ಸತೀಶ್ ಕುಮಾರ್ ನಮಗೆ ಮಾತಾಚಾರ ಪ್ರತಿಯೊಂದಕ್ಕಿಂತ ಈ ಕಿಟ್ ವಿತರಣೆ ಬಂದ್ಬಿಟ್ಟು ಅಂಡ ಮೇಲೆ ಲಾಸ್ಟ್ ಮಿನಿಟ್ಗೆ ಮತ್ತೊಂದು ಪೋಯಿನ ಈ ಕಿಟ್ ವಿತರಣೆ ಇದು ನಿಜವಾದ ಬೇರೆ ಏನಂದ್ರೆ ಕೆಲಸ ಕೋಟ ಶ್ರೀನಿವಾಸ ಪೂಜಾರು ಒಂಜಿ ಐಡಿಯಾ ಮಾಡೋದು ಹೋಗ್ತಾರೆ ಯಾನಿತ ಯಾನ ಒಟ್ಟಿಗೆ ಹೋಗಿತ್ತು ನೆಟ್ಟಿಂದು ಗೊತ್ತಾಂಡು ಯಾಕಂಡ ದೈವದ ಕಟ್ಟುನಾಕಲು ಚಾಕಿರ್ತಾಕಲು ಅಂಜನೆ ದೇವಸ್ಥಾನದ ಭಟ್ರ ಪೂಜೆದ ಭಟ್ರನ್ನ ಹಾಕಲು ಮಿಕ್ಲೆ ಮಾತ್ರ ನಿಜವಾದ ಏರ್ಲ ಮಂಡ್ಯ ಒಂದು ನಂಚಿನ ಒಂದು ವಿಷಯ ಏರ್ಲದು ಪೂಜೆ ಈ ಸೈಟ್ ಅವನೊಂದು ಪಡೆದು ಮಾತ್ರ ಹೋದು ನಿಗುಲ ಕೊಡ್ತಾ ಬಂದರು ಬಟ್ ಅವು ಕೊರಡಾಯಿನ ಅಣ್ಣ ಈ ಕೆಲಸ ಮಾಡ್ಬೋದು ಐತೆ ಇನಿತ ದಿನ ತೊಂದಾಗ ನಿಜವಾದ ಮಸ್ತ್ ಸಂತೋಷ ಬಂದು ಯಾಕಂಡ ಯಥಾ ಜನ ಹಿರಿಯಕರು ಈ ಭಜನೆಗೋಸ್ಕರ ಒಂದು ನಮ್ಮ ತುಳುನಾಡ ಸಂಸ್ಕಾರ నేను వరిపోవడం అంట ఈయన ఏర్పుని భజన ఇత్తనాలు విభజన ఇచ్చి పడితే అరుణ ఏపల పడవ ముప్పేది అంటే ఇని ఆ భజన మలుపుడునంట యాన ఈ నేను అప్పైన ప్రయత్న ఎదురు కుదిరు యాన స్కోర్ బిచ్చి తిరుత గణేష్ మందిర పాప పుష్పక నిజವಾದ ಆ ಪ್ರಾಯಡು ಆನಂದದ ಒಂದು ಭಜನೆ ಮುಂದುವರೆ ಬಂದಾಗ ನಿಜವಾದ ಓಲು ಇತ್ತಿನೆಲ್ಲ ಒಂದು ದೇವರ ಲಕ್ಕದುಂಕುನ ಸಂಭ್ರಮ ಮುಂದೆ ಬರುವ ಯಾಕಂದ್ರೆ ಆತ ಒಂದು ಮನಪೂರ್ವಕ ಒಂದು ದೇವರನ್ನ ಭಕ್ತಿನ ಮಾಡ್ಕೊಂಡು ಹೆಚ್ಚಿನ ಕೆಲಸ ಇನ್ನು ಅಂಚನೆ ಸತೀಶ್ ಕುಮಾರ್ ಇನ್ನು ಅದ ಮುಂದಾಯಿಕೆ ಅವ್ರು ಎಷ್ಟು ವಿಷಯ ಅಂಡ ಎಡೆ ಜನಪ್ಲೇನೆ ಇನ್ಫೋಸಿಸ್ ಕೃಷ್ಣ ಇಸ್ಕಾನು ಅಂಚೆ ಸುಮಾರು ಜನ ಪತ್ತೊಂದು ಐದು ಈ ನೇನು ಕಲೆಕ್ಷನ್ ಮಾಡ್ತದೆ ಇದೇನು ಯಾನು ಏನೊಂದಿಲ್ಲ ಯಾರು ನಾಯಕರ ಬರ್ತಾರೆ ಬೆಳಗ್ಲ ಐದೇ ಪಂಪುನಾರು ಉಳ್ಳೇದು ಬರೀಟು ಪ್ರವೀಣ್ ಕುಂಪಲ ಆರ ಬಾರಿ ಮಂಡ್ಯದಾರ ಏಕ ನಿಜವಾದ ಏತು ಬಂಡಾಗ ಅವು ಮುಗಿಯ ಎಡ್ಡೆ ಕೆಲಸ ಮಾಡೋದಿಲ್ಲ ಯಾಕಂಡ ನಮ್ಮ ಇನ್ನು ಪುಟರನ್ನೇ ಮಾತಾಡ್ದಾರ ಎಡ್ಡೆ ಆಯ್ತು ಅಣ್ಣ ಒಂಜಿ ನನಗ ಏನು ಬಂದಾರೆ ಕೊನೆಗೆ ಸಂತೋಷ ಎಡ್ಡೆ ಕೆಲಸ ನಿಜವಾದ ಸಂತೋಷ ಅಲ್ಪ ಆಮೇಲೆ ಹಳ್ಳಿ ಪ್ರದೇಶಗಳು ಓಡಿದ್ರೆ ಭಜನಾ ಮಂಡಳಿ ಭಜನಾ ಮಂಡಳಿ ಅಂಚ ಎಡೆ ಕೆಲಸ ಮಾಡ್ಬೇಕು ಅಂಚ ಅದೇ ದೇವರ ಜನರ ವ್ಯಾಪಾರ ಮಾಡಿದ ಬಂಡ ಈ ದೈವ ದೇವರು ಈರಗೆ ಇನ್ನ ಟೀಮು ಎಡ್ಡೆ ಒಂಜಿ ಭಾಗ್ಯದ ಕೊರಡೆ ಇಂಚಿನ ಎಡ್ಡೆ ಕೆಲಸ ಮತ್ತೊಂದು ಬಲ್ಲಿಂದ ಕೊಡೊಂದು. ಕುಂಪಲ ಬಾಲಕೃಷ್ಣ ಮಂದಿರದ ಆಹಾರ ಕಿಟ್ ವಿತರಣೆ ಯೋಜನೆಗೆ ಇನ್ಫೋಸಿಸ್ ಮುಖಾಂತರ ಮಲ್ಲ ಸಹಕಾರ ಕೋರ್ನ ಬಾಲಕೃಷ್ಣ ಮಂದಿರದ ಮಹಾಪೋಷಕರು ಇನ್ಫೋಸಿಸ್ದ ಶ್ರೀ ಹರೀಶ್ ನಿಸರ್ಗ ಆಹಾರ ಕಿಟ್ ವಿತರಣೆ ನಡಪಾದು ಬಾಲಕೃಷ್ಣ ಮಂದಿರದಂಚಿನ ಧಾರ್ಮಿಕ ಕೇಂದ್ರಲೆಡ್
ಕೊರೋನಾ ಸಂಕಷ್ಟದ ಪುರ್ತುಡು ಇಂಚಿತಿ ಸಾಮಾಜಿಕ ಸೇವೆ ನಡಪಾವನಿ ಮಲ್ಲ ಬೇಲೆ ತಂಕ್ಲಿನ ಬೊಕ್ಕ ಅಕ್ಷಯ ಪಾತ್ರೆ ಫೌಂಡೇಶನ್ ಸಹಕಾರ ಇಂಚಿತಿ ಬೇಲೆಗು ಏಪಲ ಉಂಡು ಪಂಡದು ಶ್ಲಾಘನದ ಪಾತ್ರ ಪಂಡೇರು ಎಂಕಲ್ನ ಕರ್ತವ್ಯಾన్ని ಎಂಕುಲು ಮಲ್ಪನು ಶ್ರೀಕೃಷ್ಣ ಪಡ್ಲೆಕ್ಕ ಎಂಕಲ್ನ ಕರ್ತವ್ಯ ಅವೇನು ಮಲ್ಪು ಆಂಡ ಐಕೊಂದು ಕರ್ತೃಂದು ಬೋಡು ಕೃಷ್ಣಗ್ ಪೂರ ಬೇಲೆಲ್ಲ ಕೃಷ್ಣಗ್ ಮಲ್ಪರಾಗುವಂತ ಐಕೊಂದು ಅರ್ಜುನೇ ಬೋಡು ಬಂದಿದ್ದಾರೆ ಅಂಚೆನೆ ನಮ್ಮ ಎಂಕಲ್ನ ಕೆಲಸವು ಪ್ರತಿಯೊಂದು ಐಕಲ ಅರ್ಜುನೇ ಅದು ನಾನು ಸಜೆಸ್ಟ್ ಮಾಡ್ಬಾರ್ದು ಅಂಚ ಆರೆಗ್ ಸ್ವಲ್ಪ ಸಪೋರ್ಟ್ ಕೂಡ ಇಂಚಿನ ಸಪೋರ್ಟ್ ಕೂಡ ಅವಿನ ಪೂರ ಎಂಕ್ಲೆಟ್ ಇಂಚಿನ ಆಪುಟ ಅವಿನ ಮಲ್ತದ ಅಂಚೆ ಸತೀಶ್ ಅಣ್ಣಗ ಕುಡಜಿ ತುಂಡ ಮುರಣಿಯಾನ ಇಸ್ಕಂದ ಸ್ವಾಮೀಜಿ ಸನಾತನ ದಾಸ ಸ್ವಾಮೀಜಿ ಗಾರಿನ ಇಂಟ್ರೊಡ್ಯೂಸ್ ಮಾಡ್ದೆ ಮಲ್ತದ ಮೊನದಾಗಿ ಹಿಂಗೆ ಫೋನ್ ಬರ್ತದೆ ಸ್ವಾಮೀಜಿನ ಬಾರಿ ಎಡ್ಡೆ ಜನ ಇಂಟ್ರೊಡ್ಯೂಸ್ ಮಾಡ್ತಾರೆ ನನ್ನ ಮಿದ್ದಗೆ ಎಂಕುಲಾರ ಪ್ರತಿಯೊಂದು ಎಂಕಲಲ್ಲಿ ಎಪ್ಪುವ ಪ್ರತಿಯೊಂದು ಕಾರ್ಯಕ್ರಮಗಳಾರಿಂದ ಕೂದಿನ ಮಲ್ಪುವ ಅಂತ ಬಂದಿರು ಎಂಕ್ಲಿಗೆ ಒಂದು ಇಂಟ್ರೊಡ್ಯೂಸ್ ಮಾಡ್ತಾನೆ ಆಗ್ಲಿಕ್ಕೆಲ್ಲ ಭಾರಿ ಖುಷಿ ಎಂಗೆಲ್ಲ ಒಂದು ಜನ ಒಂದು ಕುಡದಿ ಕೊಡಿ ಇಂಪ್ಕೊಂಡಲ್ಲ ಎಂಗೆಲ್ಲ ನಾವು ಉದ್ದಾರ ಮರ್ಯಾದೆ ಪೂರ ಒಬ್ಬೇರು ಬಂದಾಂಡ ಆಗ್ಲಿ ನನ್ನೆಲ್ಲ ಒಂದು ಕ್ಲಾಸ್ ಬರ್ಪ ನಲ್ಲ ಮುಂದುವರಿಕೆ ನಂಚಿನ ಒಂಜಿ ವ್ಯವಸ್ಥೆಯನ್ನು ಮತ್ತು ನಂಚಿನ ಕೆಲಸ ಇತ್ತು ಮಲ್ಪು ಅಂಚೆನೆ ಇನಿ ಇಸ್ಕಾಲ ನಿಕಲ್ ನಡೆ ಬೈದಿಟ್ಟ ನಮ್ಮ ಮುರಣಿ ಅನ್ಕೊಳ್ಲೆಕ್ಕ ನಮ್ಮ ಅಕ್ಷಯ ಪಾತ್ರ ಆತನ ಬಾಲಕೃಷ್ಣ ಮಂದಿರ ಅಂಚೆನೆ ಮೂಲ ಕೃಷ್ಣನ ಪೂಜೆ ಮಲ್ಪುನ ಅಂಚಿನ ಇಸ್ಕಾನ್ ಕಮಿಟಿ ಉಂಟು ಇಸ್ಕಾನ್ ಕಮಿಟಿ ನಿಕಲ್ನ ಕೈತಲು ಬೈದಿದ್ದೆ ಸತೀಶನ್ ಈನ ಇಸ್ಕಾನ್ ಅಂತಕ್ಕೆ ಏನು ಅದು ಪೂರ್ಪುಣ ಅಂಚಿನ ವ್ಯವಸ್ಥೆ ಮಲ್ತೋದಿಲ್ಲ ಸ್ವಾಮೀಜಿಗಳು ಒಂದು ಭಾರಿ ಎಡ್ಡ ವಿಷಯ ಸೊ ನನ್ನ ಮಿತ್ತಗೆಲ್ಲ ಸಜೆಷನ್ನಾಗಿದೆ ಆದ್ರೆ ಕೊಡು ಹೆಚ್ಚಿನ ಸಪೋರ್ಟ್ ಕೊಡು ಇಂಕ್ಲೇಟ್ ದಿಯತ್ತ ಆಪುನ ಎಕ್ಕಲ್ಲ ಕರ್ತವ್ಯ ಎಂಕುಲು ಮಲ್ಪುವ ನನ್ನ ತುಂಬುಗುಲ್ಲ ಇಂಚಿನ ಸಹಕಾರ ಮಲ್ಪುವ ಪಂಡಿತ ಇನಿ ಸಮಾಜದ ಮಧ್ಯಮ ವರ್ಗ ಬಡ ವರ್ಗದಕ್ಲು ಕೊರೋನಾ ಲಾಕ್ಡೌನ್ ಸಂಕಷ್ಟಡು ದಿಂಜ ಬಂಗಡು ಉಲ್ಲೆರು ಬಂಗಡು ಉಪ್ಪುನ ಮಾತಾ ವರ್ಗದಕ್ಲೇನು ಗುರುತಿಸಾದು ವಿಶೇಷವಾದ ಮಾತಾ ಕ್ಷೇತ್ರದ ಅರ್ಚಕ ವೃಂದ ಸಿಬ್ಬಂದಿಲು ಭಜನಾ ತಂಡದ ಸದಸ್ಯರು ಇಂಜ ಸಮಾಜದ ಮಲ್ಲ ಸೇವೆ ಮಲ್ತಿನಕ್ಲೆಗು ಅಗತ್ಯಡು ಉಪ್ಪುನಕ್ಲೆಗು ಬಾಲಕೃಷ್ಣ ಮಂದಿರದ ಮುಖಾಂತರ ಆಹಾರ ಕಿಟ್ಲೇನು ಕೊರ್ಪುನ ಪ್ರಯತ್ನ ಮತ್ತೊಂದುಲ್ಲ ವಿಶೇಷವಾದ ಸಚಿವರು ಕೋಟ ಶ್ರೀನಿವಾಸ್ ಪೂಜಾರ್ಲೆನ ಆಶಯದ ಪ್ರಕಾರ ಧಾರ್ಮಿಕ ಕ್ಷೇತ್ರದ ಸೇವೆ ಸಂದಾವನಕ್ಲೇನು ಗುರುತಿಸಾದು ಆಹಾರದ ಕಿಟ್ಲೇನು ಕೊರೊಂದುಲ್ಲ ಇದಕ್ಕೆ ಇನ್ಫೋಸಿಸ್ ಸಹಕಾರ ಅಕ್ಷಯ ಪಾತ್ರೆ ಫೌಂಡೇಶನ್ ಸಹಕಾರ ನಿರಂತರವಾದ ಕೊರೊಂದುಲೇರು ಪಂಡದು ಮಂದಿರದ ಅಧ್ಯಕ್ಷರು ಶ್ರೀ ಸತೀಶ್ ಕುಂಪಲ ತೆರಿಪಾಯರು ಇಡೀ ಜಗತ್ತಿನಲ್ಲಿ ಕೊರೋನಾ ಸಂಕ್ರಮಣ ಮಹಾಮಾರಿಯಿಂದ ಅಂದ್ರೆ ಇಡೀ ಜನಜೀವನ ವ್ಯವಸ್ಥೆ ಅಲ್ಲೋಲಕಲ್ಲ ಸಂದರ್ಭದಲ್ಲಿ ನಮ್ಮ ಇಡೀ ದೇಶ ಸರ್ಕಾರ ಒಕ್ಕ ಸಂಘ ಸಂಸ್ಥೆಗಳು ಕೂಡ ಭಾರಿ ಎಲ್ಲ ರೀತಿಯಲ್ಲಿ ಜನಗಳೊಟ್ಟಿಗೆ ಸ್ಪಂದನೆ ಮಾಡುವ ಸಂದರ್ಭದಲ್ಲಿ ನಮ್ಮ ಊರಲ್ಲ ನಮ್ಮ ಮಾತನ್ನು ಒಟ್ಟಿಗೆ ಕೆಲಸ ಮಾಡಿಕೊಡುವಂಥ ಸಂಕಲ್ಪ ಪ್ರಾರಂಭದ ದಿನಗಳಲ್ಲಿ ಬಾಲಕೃಷ್ಣ ಮಂದಿರಕ್ಕೆ ಪ್ರಾರಂಭ ಯೋಚನೆ ಮಾಡ್ತಾರೆ ಪ್ರಾರಂಭ ಈ ಕಿಟ್ ವಿತರಣೆ ಬಗ್ಗೆ ಇಂಚಿನ ಸಾಮಗ್ರಿಗಳನ್ನು ಸುಲಭಕ್ಕಾಗುತ್ತಂತ ಆಲೋಚನೆ ಮಾಡ್ತೀನಿ ಬಾಲಕೃಷ್ಣ ಮಂದಿರ ಇಡೀ ಉಳ್ಳಾಲ ಭಾಗ ಈ ಸುಲಭಕ್ಕಾದ ಮೊಬೈಲ್ ಇದ್ದರೆ ಏನೆಲ್ಲ ಸಹಕಾರ ಇದ್ದೇನೆ ಬಾಲಕೃಷ್ಣ ಮಂದಿರದೇ ಸುಮಾರು 75 ಕ್ವಿಂಟಾಲ್ ಅರಿನ ಈ ಪರಿಸರದ ಪ್ರತಿ ಜಿಲ್ಲೆಗಳ ಬಗ್ಗೆ ಬಿದೈಗಳ ಮಂಚಿನ ಪ್ರಾಮಾಣಿಕ ಪ್ರಯತ್ನ ಮಂದಿರದ ಕಡೆ ಮತ್ತದ ಐದೊಟ್ಟಿಗೆ ಇನ್ಫೋಸಿಸ್ ಸಂಸ್ಥೆ 350 ಮಂದಿ 700 ಮಂದಿ ಹಣ್ಣನ ಒಂದು 2-3 ಸಾವಿರ ಇನ್ಫೋಸಿಸ್ ಪಕ್ಕ ನಮ್ಮ ಅಕ್ಷಯ ಪಾತ್ರ ಫೌಂಡೇಶನ್ ಹೇಳಿದ್ರೆ 2-3 ಸಾವಿರ నేను కిట్టులు ಬೆತ್ತ ನಮ್ಮ ಊರಿಗೆ ದೂರ ಊರುಗಳ ಮಾತನಾಡಿಕೊಳ್ಳೋ ಪ್ರಪಂಚ ಪ್ರಾಮಾಣಿಕ ಪ್ರಯತ್ನದಲ್ಲಿ ಬಾಲಕೃಷ್ಣ ಮಂದಿರದ ಮುಖಾಂತರ ಮಲ್ಪೆರೆಗೆ ನಮ್ಮ ಅಕ್ಷಯ ಪಾತ್ರ ಫೌಂಡೇಶನ್ ಸ್ವಾಮಿ ನಕಲು ಬಗ್ಗೆ ಇನ್ಫೋಸಿಸ್ ಹರೀಶ್ ನಿಸರ್ಗ ಬಗ್ಗೆ ಇಡೀ ತಂಡ ಮಾತೆಲ್ಲ ಇಂಟಿಗೆ ಸಹಕಾರ ಮಾಡಿದೆ ಒಂಜಿ ಸಹಕಾರ ಮಾಡಿದಾಗ ಸಾವಿರಾರು ಈ ನಮ್ಮ ವ್ಯತ್ಯಾಸಗಳು ಪೂರ ಬರ್ತನ ಸಮರ್ಥವಾದ ಎದುರಿಸರು ನಮ್ಮ ಜನಕಲೆಗೆ ಇಂಚಿನದಿ ಕೂಡ ಬೇರೆ ಬೇರೆ ಸಂಘ ಸಂಸ್ಥೆ ಪೂರದಿತ್ತು ಮಂಚಿನ ಪ್ರಾಮಾಣಿಕ ಕೆಲಸವೇ ಮಾತೆಲ್ಲ ಸೇರ್ ಮಾಡ್ತಾರೆ ನಾನು ಸುರುಕಾದ ಬಾಲಕೃಷ್ಣ ಮಂದಿರದ ಮಾತ ಪದಾಧಿಕಾರಿ ನಕಲು ಮಾತೆರೆಲ್ಲ ಅಭಿನಂದನೆ ಸಲ್ಲಿಸವು ಇತ್ತೆ ಆಗ್ತದೆ ಜಾಸ್ತಿ ಆಗಿಲ್ಲ ಇನ್ನೊಂದು ಮತ್ತೊಂದು ಹೆಚ್ಚಿ ನಾನು ಪ್ರವೀಣ್ 2-3 ಜನ ಚಂದ್ರಶೇಖರನ್ನೇ ಬೆಟ್ಟ ನೀವು ಪೂರ ಇಟ್ಕೊಂಡು ಏನು ಕೊಂಪನ ವ್ಯವಸ್ಥೆ ಮಾಡ್ತೋದಿಲ್ಲ ಇಂಥ ಕುದು ಗ್ರಾಮೀಣಬಹುದು ಅಲ್ಪ ದೈವದ ಪಾತ್ರ ನಕಲಿಗೆ ಪಕ್ಕ ಬ್ಯಾಂಡ್ ಕೊಟ್ಟು ನಕಲಿಗೆ 25 ಜನಕ್ಕೆ ಮಂದಿರದ ಮುಖಾಂತರ ಈ ಪಾತ್ರದ ಬರ್ತಾರೆ 5 ತುಂಬೆಳು ಮಾಡ್ತೇನೆ 5 ಪಕ್ಕ ಕೊಡಮಾನ ಮಾಡ್ತೇನೆ 5 ಪಕ್ಕ ಮೇರೆಮಜಾಳು ಮಾಡ್ತೇನೆ 300 ಮಾಡ್ತೇನೆ ಮಂಜಿನಾಡಿದು ಮಾಡ್ತೇನೆ ಅಂಚನೆ ಸಜಿಪಾಡು ಮಾಡ್ತಾನೆ ತಲಪಾಡಿ ಮಾಡ್ತಾನೆ ಅಡಕ ಭಗವತಿರು ಮಾಡ್ತಾನೆ ಮಗವೇರ ಪಟ್ಟಣ ಮಾಡ್ತಾನೆ ಇನಿ 5 ಪಕ್ಕ ಪೂರ 5 ಪಕ್ಕ ಬೇರೆ ಬೇರೆ ಆಲೋಚನೆ ಮಾಡಿದ್ರೆ ಇಂಚೆ 2 ದಿನ ಕುಟುಂಬ ಪ್ರೈವೇಟ್ ಮಂದಿರ ನಮ್ಮ ಒಂದು ಭಜನಾ ಮಂದಿರ ಅದು ಭಜನಾ ಮಂದಿರದ ಕೈಲ ನಮ್ಮ ದಾದ ಯೋಚನೆ ಮಾಡ್ತಾನೆ ಪ್ರವೀಣ್ ಈ ಸಲಹೆ
ಹೆಂಗೆ ಕೊರ್ನೇಟ್ ಹತ್ರ ಯಾನ್ ಬಂದೇನೆ ಖಂಡಿತವಾದ ಒಳ್ಳೆ ಸಂಗತಿ ನನ್ನ ಮಾತ ಭಜನಾ ಮಂದಿರದಾಗಲಿ ನಮ್ಮ ಕೊಟ್ಟು ಕಿಟ್ಟಿದ್ದು ದಾಳ ಬಂಜಿ ಖಂಡಿತ ಬಂದಿದ್ದೀನಿ ಒಂಜಿ ದೇವರ ಪ್ರಸಾದ ನನಗೆ ಅಕ್ಷಯ ಪಾತ್ರ ಫೌಂಡೇಶನ್ ಶ್ರೀಕೃಷ್ಣ ಪರಮಾತ್ಮೆ ನಂಗೆ ಕೊಡಬೇಕು ನಮ್ಮ ಬಾಲಕೃಷ್ಣ ಮಂದಿರದ ಶ್ರೀಕೃಷ್ಣ ಪರಮಾತ್ಮ ಮುಖಾಂತರ ನಿಕ್ಲೆಗೆ ಹೆಂಗೆ ಪ್ರಾಮಾಣಿಕ ಪ್ರಯತ್ನ ಇನ್ನು ನಡುಟನ್ನು ಕೊಂಡಿ ಮಾತ್ರ ಏನು ಗೊರ್ಪುನಾದ ಶ್ರೀಕೃಷ್ಣ ಪರಮಾತ್ಮೆ ಆರೋಗ್ಯ ಪ್ರಸಾದನ ನಮ್ಮ ಭಜನ ಕಂಪನಿಗಳಿಗೆ ಎತ್ತೋಡು ಕಂಪನಿಗಾರ నేను ఎంతో మంచి ಪ್ರಾಮಾಣಿಕ ಕೆಲಸ ಮಾಡ್ತಾರೆ ಐದೊಟ್ಟಿಗೆ ಒಂದು ಕಾಲ ಸುಲಭದ ಕೆಲಸ ಪ್ರವೀಣದೇನ ರೆಡ್ಡಿ ದಿನ ಬಾರಿ ಭಂಗವಾದ ಕೆಲಸ ಮಾಡ್ತಾರೆ 25 ಜನ ಲೆಪ್ಪನಾಗ ನಮ್ಮ ಭಜನ ಬಂಧನಕ್ಕೆ 25 ಜನ ಪಾಕ ಜನ ಲೇವು ಅಂದರೆ ಯೋಚನೆ ಮಾತ್ರ 25 ಜನ ಲೆಪ್ಪೋಡು 25 ಜನ ಲೆಪ್ಪೋಡು ನಾನು ಹೇರೇ ಲೆಪ್ಪೋಡು ಭಾರಿ ಪಾಪದಾಗ್ಲೇನೆ ಪಕ್ಕ ಮಸ್ತ್ ಕಷ್ಟ ಹೊಡಿತೀನಿ ಭಾರಿ ವರ್ಷ ಹೊಡಿತ ಭಜನೆ ಬಂಧನಾಗ್ಲೇನೆ ಅಂಚಿನಾಗ್ಲೇನೆ ಹೆಂಗೆ ಸಾಧಾರಣ ಗೊತ್ತಿತ್ತು ಕೆಲವೊಬ್ಬರಲ್ಲಿ ಅನ್ಕೊಂಡೆ ರಮೇಶ್ ಅಂತೆ ಪಕ್ಕ ಅಣ್ಣಣ್ಣೆ ಪಕ್ಕ ಕೆಲವೇ ನಮ್ಮ ಬೇರೆ ನಮ್ಮ ಮಕ್ಕಳು ಕೆಲವೇ ಮಸ್ತ್ ಜನ ಇಂಗ್ಲೇಷ್ ಕುರ್ಕೊಂಡು ಅಣ್ಣ ನೇನು ಪೂರ ಒಟ್ಟು ಆಲೋಚನೆ ಮಾಡ್ತಾರೆ ಪ್ರವೀಣ ನೇನು ಪ್ರಾಮಾಣಿಕವಾಗಿ ಗಂಟೆ ಸಂಘಟನಾತ್ಮಕವಾದ ಲೆಕ್ಕ ನಂಚಿನ ಪ್ರಾಮಾಣಿಕ ಪ್ರಯತ್ನ ನೇನು ಮಲ್ತದ ಇನಿ ಮಾತಮೇಟ್ಲ ಕೆಲಸ ಮಾಡಿದಾಗ ಕುಂಪಲಣ್ಣ ಸುರುಕು ಮಾಡಿದಾಗ ಇಂಗ್ಲೇ ಬಾರಿ ಕಿರಿಕಿರಿ ಪೂರ ಬಂದಿರ್ತೇನೆ ಅಡೆ ಕೊರಿಯರಿಗೆ ಗೊತ್ತೇವೆ ಅಡೆ ಕೊರಿಯರಿ ಅಂಚೆಯಿಂದ ಆಶ್ರಯ ಕಾಲೋನಿದೆ ಇನ್ಫೋಸಿಸ್ ಫೌಂಡೇಶನ್ ಅಂತ ಒಂದೇ ಒಂದು ಇಲ್ಲದ ಭಾಗ್ಯವಂತಕ ಈ ಕಿಟ್ಟಲ್ಲಿ ಇರ್ಬೇಕು ಪ್ರಾಮಾಣಿಕ ಪ್ರಯತ್ನ ಮಲ್ತ ಹೊರಗಡೆ ಕೊರಡೆ ಆಯ್ತಿದ್ದಲ್ಲ ನಿರಂತರ ಲಕ್ಷ್ಮೀ ಗುಡ್ಡೆ ಪಕ್ಕ ನಮ್ಮ ಬಿಲಾದ ಆಶ್ರಯ ಕಾಲೋನಿಂದ ಒಂದೇ ಒಂದು ಇಲ್ಲು ಕೊಡ್ತಿದ್ದ ಆ ಪಾರ್ಟಿ ಈ ಪಾರ್ಟಿ ಆ ಜಾತಿ ಈ ಧರ್ಮ ಅವರು ಪೂರ ದಾಲೈತಿ ಆತ ಪ್ರತಿ ಇಲ್ಲಾಗಲ ಬರ್ತಾರೆ ಗುಂಪಲ ಪರಿಸರಗಳ ಎಂಕ್ಲ ಅರಿವು ತೊಗೊಂಡಾಗ ಆ ಜಾತಿ ನನಗೆ ಗುಂಪಂಜ ಆ ಮಂಗಳ ಪೂರ ಮೂಲದಾಲ ಪಾರ್ಟಿ ಪಕ್ಷ ಮೂಲ ಗೊತ್ತಿದೆ ಮಂದಿರದ ಕಡೆಯಲ್ಲಿ ಈ ಒಂದು ಕ್ಲಿಷ್ಟಕರ ಸಂದರ್ಭಗಳಿಗೆ ಸಹಕಾರ ಮಲ್ಪಡ ಅಲ್ಲೇ ಪೂರ ಸಹಕಾರ ಮಲ್ಪ ಅಂಚಿನ ಪ್ರಾಮಾಣಿಕ ಪ್ರಯತ್ನ ಮಾಡ್ತದ ಇಂದು రోజున ಮುಂದುವರಿಸೋದು ಹೆಂಗೆ ಅಕ್ಷಯ ಪಾತ್ರ ಫೌಂಡೇಶನ್ ಸ್ವಾಮೀಜಿ ಅಂತೇಳಿ ನನ್ನನ್ನು ಇದು ಮುಂದುವರಿಸೋದು ಗೋಲೆ ಹಿಂಗೆ ಕಷ್ಟ ಇದ್ದು ನನ್ನ ಮನೇಲೆ ಹೆಣ್ಣು ಸಹಕಾರ ಮಲ್ಪ ಇನ್ನು ವಿದ್ಯಾಧರನ್ನ ಚಂದ್ರದನ್ನ ಎಲ್ಲ ಇದನ್ನೇ ಎಲ್ಲ 25 ಭಜನಾ ತಂಡ ನಮ್ಮ ಕೋಲಾರದ ಭಾಗದಲ್ಲಿ ಹೆಂಗೆ ಮಲ್ಪಡ ಒಂದು ಯೋಚನೆ ಮಾಡಿದ್ರೆ ಯಾಕೆ ಸಪ್ತಸ್ವರ ತಂಡ ಬಂದೆ ಅನುಕೂಲ ಇಟ್ಕೊಳ್ತು ಅಂಚೆ ಕೊಡ್ತಿದ್ದೀರ ಅಲ್ಪಲ 25 ಭಜನಾ ತಂಡದಲ್ಲಿ ಕೊಟ್ಟು ನಾವು ಪ್ರಾಮಾಣಿಕ ಪ್ರಯತ್ನ ನಮ್ಮ ಮಾತೆಲ್ಲ ಮಲ್ಪುದ ಒಟ್ಟು ನಮ್ಮ ಮಾತನ್ನ ಉದ್ದೇಶಕ್ಕೂ ಇದೆ ನಮ್ಮ ಭಜನೆ ದಾತ್ರ ನಮ್ಮ ಈ ಒಂದು ಸಂಘಟಿತ ಕೆಲಸದ ದಾತ್ರ ನಮ್ಮ ಮಾತನ್ನು ಒಂದೇ ದಿಕ್ಕಿಗೆ ಯೋಚನೆ ಮಾಡುವ ಕಾರಣಕ್ಕೋಸ್ಕರ ಕೊರೋನಾ ನಮ್ಮನ್ನು ಬಲಿಕೊಡು ಜಗತ್ತಿನೇ ಕೊಟ್ಟು ಬಲಿಕೊಡು ಅದರ ವಿಧಾನ ನಮ್ಮ ಕೊರೋನಾ ಮಲ್ಪದ ಬಲಿಕೊಡು ನಮ್ಮ ಮೋನೆಗೆ ಕುಂಟು ಕಟ್ಟದೆ ಕೋಪದ ಯೋಚನೆನೇ ಮಲ್ತಿದೆ ಚಿತ್ರವನ್ನು ಕ್ಲಿಷ್ಟಕರ ಸಂದರ್ಭದಲ್ಲಿ ಸರ್ಕಾರದಿಂದ ಒಡಿತರ ಸಹಕಾರ ಮಂಚನ ಪ್ರಯತ್ನ ಮಾಡಿದ್ದೇವೆ ಜನಪ್ರತಿನಿಧಿಗಳಿಗೆ ಮಾಡಿದ್ದೇವೆ ಎಂಟು ಎದುರು ಬುದ್ಧನಾಗಲಿ ಅದನ್ನ ಸ್ಟೇಜಸ್ ನಮಗೆ ಹೇಳ ಕಮ್ಮಿದೆ ನಮ್ಮ ಊರುಳ್ಳ ನಮ್ಮ ವಿಟೋಪಾಡ ನನ್ನ ಒಕ್ಕಂಜ ಪೂರ ಊರು ಸಹಕಾರ ಮಾತ್ರ ಮಲ್ಪನ ಅನಿವಾರ್ಯ ಪರಿಸ್ಥಿತಿ ನಮ್ಮ ಮಾತೆಲ್ಲ ಸಹಕಾರ ಮಾಡ್ಕೊಂಡು ಬೈದ ಐದೊಟ್ಟಿಗೆ ಇಂದು ನಮ್ಮ ಈ ಭಜನೆಗೆ ಒಟ್ಟು ಸೇರಿಸಲು ನಮ್ಮ ಒಟ್ಟಿಗೆ ಒಪ್ಪುದಿದಾರದಲ್ಲ ಇದು ಕಿಟ್ಟಿಗೋಸ್ಕರ ಒಪ್ಪುನಂತ ನಮ್ಮ ಒಂದು ಈ ಸಂದರ್ಭ ಭಜನದ ಮುಖಾಂತರ ಒಂದು ಭಜನೆ ಮಲ್ಪದ ಅವಕಾಶ ಇತ್ತು ಆಗ ಭಜನೆ ಮಲ್ಪ ನಮಗೆ ಒಟ್ಟು ಸೇರಬೇಕು ಒಂದು ಅವಕಾಶ ಸ್ವಲ್ಪ ಕೊಪ್ಪುನಂಚಿನ ಪ್ರಸಾದನ ಬಾಲಕೃಷ್ಣ ಮಂದಿರದ ಮುಖಾಂತರ ಮನಾಥ ಸೇವೆ ಮಲ್ಪದ ದೇವರು ಶ್ರೀಕೃಷ್ಣ ಪರಮಾತ್ಮನಿಗೆ ಮಾತಾಡಲು ಆಶೀರ್ವಾದರೆ ಮತ್ತು ನಮ್ಮ ಮಾತಾ ಹಿರಿಯಾಗಿ ಆಶೀರ್ವಾದರೆ ಹೆಚ್ಚು ಹೆಚ್ಚು ಕೆಲಸ ಮಾಡ್ತಾರೆ ಹಿಂಗೆ ಮಾತಾಡಿಲ್ಲ ದೇವರ ಶಕ್ತಿ ಬರೋದು ಈ ಸಂದರ್ಭ ಬರೋದು ಹಿಂಗೆ ಭಾರಿ ಖುಷಿ ಆಗಿದೆ ದೇವಣ್ಣ ಅರುಣ್ ಲಾಲ್ ಲಾಸ್ಟ್ ನಮ್ಮ ನೇಟ ಅವರಿಗೆ ಒಂದು ಅದ್ದೂರಿಯಾದ ಸನ್ಮಾನ ಮಲ್ಪ ಹೊಂದಿರ್ತಾರೆ ಸನ್ಮಾನ ಮಲ್ಪ ಯೋಚನೆ ದಾಯಿ ಮಾಡ್ತೀವಿ ಬಂದ ಇದು ಸನ್ಮಾನ ಮಾಡ್ತೀವಿ ಮುಗಿತರಾಗೆ ಸನ್ಮಾನ ಈ ಮಲ್ಪನ ಕೆಲಸ ಅನಾಥ ಪ್ರಜ್ವಲ ಅವಳು ಮಾತು ಜನಗಳಿಗೆ ನಮ್ಮ ಸೇವೆ ಸಿಗ್ತಾರೆ ನಾನು ಪ್ರವೀಣ್ ಮೂಲಕ ಬಂದಿದ್ದೆ ಅರುಣೇ ನೀರು ಸಂದರ್ಶನ ನೀರು ಮುನ್ಪಲಲ್ಲಿ ಕ್ಲಾಸ್ ಮಲ್ಕೊಡೋದು ದಾವಣ ಮುಂಪಲ ಈ ಪರಿಸರದ ಭಾರಿ ಮಲ್ಲ ಸಂಖ್ಯೆಯ ಜನ ಒಂದು ಭಾರಿ ಮಲ್ಲ ಸಂಖ್ಯೆಯ ಯುವಕರು ಈ ಸಂಸ್ಕಾರ ಕೊಟ್ಟಿನ ಕೆಲಸ ಈಗ ಭಾರಿ ಅತ್ಯಂತ ಶ್ರೇಷ್ಠವಾದ ಕೆಲಸ ಮಲ್ದೋದಿಲ್ಲ ಈಗ ತಗೊಂಡಿಲ್ಲ ಅಂಚಾದ ಈರೇ ಯಾನು ಇದ್ದೆ ಮಾತನ್ನ ಸಂಸ್ಕಾರ ವಿನಂತಿ ಮಾಡ್ಬೋದು ಈಗ ಜನ ಪಾಪ ಈಗ ವರ್ಷದ ಅರಿಯದೇ ಆಗಿತ್ತು ಪೂರೆಲ್ಲ ಈ ಸಂದರ್ಭದಲ್ಲಿ ಭಜನೆ ಈಗ ಎತ್ತರ ಕರಾವಳಿನಲ್ಲ ನಂಗೆ ಆ ಭಜನೆ ಮಾತ್ರ ನನಗೆ ಗೊತ್ತು ನನ್ನ ಭಜನೆ ಆದ್ರೆ ನಮ್ಮ ಊರು ದೇಶ ಸಂಸ್ಕೃತಿ ಸಂಸ್ಕಾರದ ಪೂರ ಬರಿದೆ ಅಂಚಾದ ಈ ಗಂಟೆ ಕೆಲಸ ಮಾಡ್ತಂದಿಲ್ಲ ಇಂಗ್ಲ ಈ ಬಾಲಕೃಷ್ಣ ಮಂದಿರ ಇಂಗ್ಲ ಮಾತಾಡೋ ಸ್ವಾರ್ಥ ಈಗ ಏತೇ ಟೈಮ್ ಇದ್ದಿದ್ದಲ್ಲ ಒಂಜಿ ಗಂಟೆ ಆಮೇಲೆ ಇಂಗ್ಲ ಈ ಭಜನಾ ಮಂದಿರಗೋಸ್ಕರ ಬರಲಿ ಮುಂದಿನ ದಿನಗಳಲ್ಲಿ ಅವಲ್ಲಿ ಈ ಕೊರೋನಾದ ಪೂರ ಮುಗಿದಾಗಿ ಮತ್ತೆ ನಮ್ಮ ಕ್ಲಾಸಲ್ಲಿ ಸ್ಟಾರ್ಟ್ ಮಾಡೋದಕ್ಕೆ ಪ್ರಯತ್ನ ಮಾಡಿದೆ ಅರುಣ್ಯರನ್ನ ವಿಶೇಷವಾದವನ್ನು ಖಾಲಿ ಭಜನೆ ಕಲ್ಪೋದಿಲ್ಲ ಅದು ಸಂಸ್ಕಾರದಲ್ಲಿ ಕಲ್ಪೋದು ಆ ಸಂಸ್ಕಾರದ ಜೊತೆಗೆ ಭಜನೆಯನ್ನು ಕಲ್ಪೋದು
ಅವು ಅತ್ಯಂತ ಶ್ರೇಷ್ಠವಾಗಿ ನೆಚ್ಚಿನ ಕೆಲಸ ನಾನು ಮತ್ತೊಂದು ನಾನು ಅದೆಲ್ಲ ಈ ಸಂದರ್ಭ ನೆನಪು ಮತ್ತೊಂದು ಚಂದ್ರಾಸಂಜೆ ಅಂತ ಈಗ ಬೆಂಗಾವಲಾದ ಆತ ಕೆಲಸ ಕಾರ್ಯಗಳಿಲ್ಲ ಉಗುರ ವೈಕಲ್ ಮನಗಲ ಬೆಂಗಾವಲಾದ ಬೆನ್ನೆಲುಬಾದ ನಮ್ಮ ಈ ಕೆಲಸ ಕಾರ್ಯಕ್ಕೆ ಸಹಕಾರ ಮತ್ತೊಂದು ನಿರಂತರ ಹೋಗುವ ಕೆಲಸಗಳಿಗೆ ಸಹಕಾರ ಮತ್ತೊಂದು ಅಂಚನೆ ನಮ್ಮ ವಿದ್ಯಾಲಯದಲ್ಲಿ ಅರೇಂಜ್ ಮುರನೆ ಆದ ಬಂದಿದ್ದು ಇನ್ನು ದುಃಖನಾಗಿ ಸೀರ್ಕೊಂಡ ಕೆಮರಕನಾಗಿ ಬರ್ತನೆ ಯಾವ ಸಾಹೇಬನ್ನು ಹೆಂಗ್ಲಿಕ್ಕೆ ಪ್ರೀತಿ ಮಾತ ವಿಷಯಗಳಿಗೆ ಸಹಕಾರ ಕೊಡ್ತಾರೆ ಮಾತಂಬಿಗೆಲ್ಲ ಸಹಕಾರ ಕೊಡ್ತಾರೆ ಈಗಿನ ಪ್ರಾರಂಭದ ದಿನಗಳ ಮುಂಚೆ ಮಟ್ಟಿಗೆಲ್ಲ ಅಂಚಾದ ಹಿರಿಯರಲ್ಲಿ ಪ್ರೀತಿ ನೆನಪು ಮಾಡಿದೊಂದು ನಮ್ಮ ಸೋಮಶೇಖರನ್ನೇ ನಮ್ಮ ಚಂದ್ರಶೇಖರನ್ನೇ ಊರೆಲ್ಲ ನಮ್ಮ ಪದಾಧಿಕಾರಿಗಳು ಮಾತೆಲ್ಲ ಇವನ್ಗೆ ನಮ್ಮ ರವೆನ್ನೇ ಊರೆಲ್ಲ ಭಾರಿ ಶಕ್ತಿಯುಕ್ತಾದ ಮಂದಿರಲ್ಲಿ ಬೆಂತೇವೆ ನಿಜವಾದ ಐದು ಗಾಲ ಸುದ್ದಿ ಗಾಲ ಬಂದಿದೆ ಭಾರಿ ಎಲ್ಪತ್ತೈದು ತಿಂಗಳ ಅರಿವೆ ಒಂದು ಮಂದಿರದ ಕಲಿಸ ಪೂರ ಬಂದು ಕೊಡ್ತೇವೆ ಇಲ್ಲ ನನಗೆಲ್ಲ ತುಂಬ ಕಿಚಿನ ಕೆಲಸ ಮಾಡ್ತಾರೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಲಗ ಎದುರುದಿನಗಳು ಮಾತೆಲ್ಲ ಅಭ್ಯರ್ಥಿ ಮಾಡುತ್ತೇವೆ ಭಜನೆಯೇ ಹೊರತದೆ ದುಂಬುಕೊನೆ ಬೇರೆ ಇಲ್ಲ ಹಂಚಿಲ್ಲ ಆದರೆ ನಿರಂತರವಾದ ಈ ಭಜನೆ ಇದೆ ಆ ಪ್ರಾಯದ ಇದು ಸಂದರ್ಭ ನಿರಂತರವಾದ ದುಂಬು ಹಂಚಿನ ಕೆಲಸವನ್ನು ಮಲ್ದೇವೆ ನಮ್ಮ ನಡುವಿನ ಬದುಕುಲ್ನಾರು ಹರೀಶ್ ಅದನ್ನ ನಿಜ ಮೂಲತಃ ಮುಲ್ಕಿದ್ದಾರೆ ಅಲ್ಲ ಅದನ್ನ ಹೆಂಚಿನ ದಿನಲ್ಲ ಕುಂಪಾಲದಾರ ನಮ್ಮ ಹರೀಶ್ ನಿಸರ್ಗ ಕೇಶವನ ಲೇಔಟ್ ವಾಸವಾದಲ್ಲಿ ಹರೀಶನ್ನೇ ನಾನು ಅದಕ್ಕೆ ಶುರುಕಾದ ಸ್ವಾಗತ ಅರೇನ ಉದ್ಯೋಗ ಮಂದಿರದ ಮಹಾಪೋಷಕರು ನಮ್ಮದು ಹೋಗ್ತಾರೆ ಯಾಕಂದ್ರೆ ಆ ಪೋಷಕರು ಇದು ಎದುರು ನಂಚಿನ ಕಿಟ್ಟು ಸ್ವಲ್ಪ ದೀರ್ಘ ಕಾರಣ ಹರೀಶನ್ನೇ ವ್ಯಾಪಕವಾದ ಭಾರಿ ಅವರಿಗೆ ಕಿರಿಕಿರಿ ಕೂಡ ಹೆಚ್ಚಿನ ಎತ್ತರಲ್ಲ ಅದು ಗಟ್ಟಿ ಇರ್ತದೆ ಇನ್ಫೋಸಿಸ್ ಸಂಸ್ಥೆದ ಮುಖಾಂತರ ಅಕ್ಷಯ ಪಾತ್ರ ಫೌಂಡೇಶನ್ ಪ್ರಕಾರ ಅಕ್ಷಯ ಪಾತ್ರ ಫೌಂಡೇಶನ್ ಸ್ವಾಮೀಜಿ ತೊಂದರೆ ಕೈತ ಮಾಡ್ತೀನಿ ಹರಿಸಂತೀನಿ ಅಲ್ಪ ಮಾಡ್ತೀನಿ ಇನ್ನು ಇನ್ಫೋಸಿಸ್ ಪಂಪನ ಸಂಸ್ಥೆ ಇನ್ನು ಹೆಂಗೆ ಕೈತರ ಅನ್ಕೊಂಡ ಪ್ರತಿಯೊಂದು ಜಿಲ್ಲಾಡಳಿತ ಹೆಚ್ಚಿನ ಕೊರೋನಾಗ ಏನಾದ್ರು ನೀತಿ ಹರಿಸಂದೆ ನೀರು ಏನು ಕಪ್ಪನ ವ್ಯವಸ್ಥೆ ಮಾಡ್ಕೊಡೋದು ಸಚಿವರೇ ಕಾವಡು ಸಂಸದರೇ ಕಾವಡು ಹೆಂಚಿನ ಕಪ್ಪನ ಇತ್ತಲ್ಲ ಏನಾದ್ರು ನೋಡ್ತೀವಿ ಒಟ್ಟಿಗೆ ಕೋಆರ್ಡಿನೇಷನ್ ಮಾಡ್ಕೊಡ್ಲಿ ಅದಕ್ಕೆಲ್ಲ ಮಾತನ್ನೆಲ್ಲ ಗಮನ ಇನ್ನು ಈ ಕೊರೋನಾ ಮಂಚಿನ ಒಂದು ಮಹಾಮಾರಿಯ ವಿರುದ್ಧ ಹೋರಾಟ ಬಲ್ಪರೆ ಸತ್ಯ ಬರೋಣ ನೋಡ ಓಯರಿಂದ ಮತ್ತೆ ಹೆಚ್ಚಳ ಹೆಚ್ಚಿ ನಮ್ಮ ಜಿಲ್ಲೆಗೆ ಐದು ಕೂಡ ಮಂಚಿನ ಔಷಧೋಪಚಾರ ಕೈಗೊಳ್ಳ ಮುಂಚಿನ ತಾಂತ್ರಿಕ ವಸ್ತುಗಳ ನೋಡೈತಿ ಸುಮಾರು 1 ಕೋಟಿ ರೂಪಾಯಿದ ವಸ್ತುಲೇನೆ ಜಿಲ್ಲಾಡಳಿತ ಬೆಲ್ಲಾಂಗಿಗೆ ಕೊರಪಾದ ಕೆಲಸ ಹರಿಸನ್ನೆ అయితే ಅವರು ವೆಂಟಿಲೇಟರ್ ಪಿ.ಪಿ ಕಿಟ್ ನಮ್ಮ ಟೆಸ್ಟ್ ಮಾಡಿನ ಕಿಟ್ ಬರ್ತಿನ ಮಾಸ್ಕ್ ಬರ್ತಿನ ಸ್ಯಾನಿಟೈಸರ್ ಬರ್ತಿನ ಈ ಕೊರೋನಾ ಮಹಾಮಾರಿಯ ವಿರುದ್ಧ ಹೋರಾಟ ಮಾಡ್ತಾರೆ ಹೆಚ್ಚಿನ ಪೂರ ಅತ್ಯಾಧುನಿಕ ಐನು ಪೂರ ಇನಿ ಇವತ್ತು ಗನ್ ಕರಿಯರು ಈ ಕೋವಿಡ್ ಟೆಸ್ಟ್ ಗನ್ ಕರಿಯರು ಸತ್ಯವಾದ ಇನಿ ಏತು ಖುಷಿ ಆಗ್ತದೆ ಇಲ್ಲ ಉಸ್ತುವಾರಿ ಮಂತ್ರಿಲೇನ ಆಫೀಸ್ ಇದೆ ಕೋಟಾ ಶ್ರೀನಿವಾಸ ಆಫೀಸ್ ಇದೆ ಈ ಉಲ್ಲ ಏರ್ ಬರ್ತೀರಾ ಏರ್ ಹೋಗ್ತೀರಾ ಅಂತ ಭಾರಿ ಚಿಂತೆ ಇದೆ ಈ ಗಂದು ಬರ್ಕೊಂಡು ಗಂದು ಕೊಡ್ತಂತ ಪೂರ ಇನ್ನು ಟೆಂಪರೇಚರ್ ತೂದಿಲ್ಲ ಹೇಳೋದು ಇನ್ನು ಭಾರಿ ಖುಷಿ ಆಗುತ್ತೆ ಒಟ್ಟು ಖಾಲಿ ಔಷಧಿದ ವ್ಯವಸ್ಥೆ ಇರುತ್ತೆ ಇನ್ನು ಏತ್ತು ಸಾವಿರ ಗಂಟೆ ಕಿಟ್ಟಲೇನೆ ನಮ್ಮ ಇಡೀ ವಿಧಾನಸಭಾ ಕ್ಷೇತ್ರದ ಬಾಲಕನಿ ಆದಪ್ಪು ಕುರ್ನಾಡ್ ಆದಪ್ಪು ಫಜೀರ್ ಆದಪ್ಪು ನಮ್ಮ ಇಡಿಯಾಗೆಲ್ಲ ಬರ್ತೇವೆ ನಮ್ಮ ಆಶಾ ಕಾಲನಿಗೆಲ್ಲ ಪೂರ್ತಿ ಬರ್ತೇವೆ ಇಡೀ ಅರ್ಥದ ಕಲ್ಲಡ್ಗೆಲ್ಲ ಬರ್ತೇವೆ ಇಡೀ ಅರ್ಥದ ಕೋಟಾಗೆಲ್ಲ ಬರ್ತೇವೆ ಸಾಲಿಗ್ರಾಮಗೆಲ್ಲ ಬರ್ತೇವೆ ಓಡೆ ಸತ್ಯಭರಣ ಯಾರು ಬಂದಾಡೆ ಪೂರ ಬರ್ತೇವೆ ಐನಿಂದ ಲೆಕ್ಕಕ್ಕಿಂತ ಲೆಕ್ಕ ಬಂದಿದ್ರೆ ಎಂಟೆಲ್ಲ ಬರ್ತಿದ್ವಿ ಎಷ್ಟು ಬರ್ತೇವೆ ಸರಿಯಾದ ಲೆಕ್ಕ ಬರ್ತೀವಿ ಆತು ಕಿಟ್ಟಲೆ ವ್ಯವಸ್ಥೆ ಎಲ್ಲ ಬಂದೇವೆ ನಾನು ಹರಿಶನ್ನಾಗಿ ಬಾಲಕೃಷ್ಣ ಮಂದಿರದ ಪರವಾಗಿ ಪೂರ್ವಕ ಧನ್ಯವಾದ ಸಲ್ಲಿಸ್ತೇನೆ ಈ ಬಾಲಕೃಷ್ಣ ಮಂದಿರದ ಮಾತ್ರ ಅನುಕೂಲಕ ಆದಾಗ ಜ್ಞಾನಕೋಪಣ ಕಾರ್ಯಕ್ರಮದ ಸಂಗೀತ ಈಗ ಪಕ್ಕದಕ್ಕೆ ಏರು ತೋಜಾನೆ ಸಾಧ್ಯ ಅವು ಹರಿಶಾನೆ ಸಾಧ್ಯ ತೋಜಾನೆ ಅದರಲ್ಲಿ ಯಾಪರ ಈ ಬಾಲಕೃಷ್ಣ ಮಂದಿರ ಯಾಪರ ಮರಕರೇಜಿ ನಮ್ಮ ಊರ್ಲ ಮರಕರೇಜಿ ನಮ್ಮ ಎದುರು ಮುಂದಿನ ನಮಲ ಮರಕರೇಜಿ ಹರಿಶಾನ ಅದರಲ್ಲಿ ಪ್ರಸಾದ ಅನ್ನಕ್ಕೆ ಮಾತ್ರ ಕೊಡೋದಿಲ್ಲ. ಕುಂಪಲ ಬಾಲಕೃಷ್ಣ ಮಂದಿರ ಧಾರ್ಮಿಕ ಕ್ಷೇತ್ರಡು ಸಾಮಾಜಿಕ ಸೇವೆದ ಪೂಜೆ ಆವೊಂದುಂಡು ಜನಕ್ಲೆನ ಕಷ್ಟದ ಭಾವಾಗ ಸ್ಪಂದನೆ ತಿಕ್ಕೊಂದುಂಡು ಪಂಡದು ಪೊಸಕೊರ ನಿರ್ದೇಶಕರು ಶ್ರೀ ವಿದ್ಯಾಧರ್ ಶೆಟ್ಟಿ ಬೊಕ್ಕ ಉಪನ್ಯಾಸಕರು ಶ್ರೀ ಅರುಣ್ ಉಡ್ಲಾಲ್ ಸಂದೇಶದ ಪಾತ್ರ ಪಂಡಿರು. ಈ ಮಂದಿರದ 16 ವರ್ಷಕ್ಕೂ ಏಕ ಭಜನೆ ನಡೆದುಕೊಂಡು ಬಾರಿ ರುಚಿದುಂಟು.
ಯಾರು ಈ ಪಾಠದ ಬಾರಿ ಮುಕ್ತವಾದ ಕಾಲದಲ್ಲಿ ಆ ಭದ್ರಾಡು ವರ್ಷಗಳ ಆರಾಧ್ಯ ಮೂರ್ತಿಯಾಗಿನ ಬಾಲಕೃಷ್ಣ ದೇವರ ದಿಂಜ ಸಂಪೂರ್ಣಿತ ಈ ವರ್ಷ ಅಂತ ನಾನು ಹೇಳಬೇಕು. ಯಾಕಂದ್ರೆ ಭಕ್ತಿ ಅಪಲ ಭಾವಪರ ಮಾತ್ರ ಇತ್ತದ ಪ್ರಯೋಜನ ಇದೆ, ಜೀವಪರವಾಗಲು ಗೋಡು ಕುಡೋರಿಯನ ಬದುಕಲು ಬೆಳಗಾಂಡ ಮಾತ್ರ ಮಂದಿರ ఒక ಮಂತಿನ ಆರಾಧನೆಯ ಫಲ ಸತ್ಫಲ ಪ್ರಯೋಗಗಳು ಅಂಚಾದ ಇನ್ನಿತ್ತ ದಿನ ಸತೀಶ್ ಅಣ್ಣನ ನೇತೃತ್ವಡು ಆರು ನಿಜಾಗಳು ಸತ್ ಈಶಾ ಅಂದ್ರೆ ಎಟ್ಟೆ ಒಡೆಯಾಗಿ ಆಯ್ತ ಮಾತ ಕಾರ್ಯರೂಪ ಬರೆ ಎಟ್ಟೆ ನಿಪುಣ ಪ್ರವೀಣ ಇರ್ತದೆ ಮಾತ ಸಹೃದಯರ ಮಾತ ಸೋದರಿ ಭಾರಿ ಪೂರ್ವದ ವ್ಯವಸ್ಥೆ ಮಾಡ್ತಿದ್ದೀರಿ. ಒಂದು ಅಡ್ಕ ಭಗವತಿಗಾದ ಕೊಡು ಈ ವಾದ್ಯ ನಿಮ್ಮ ಐಟು ಕೂಡ ನೀರು ತೊಡಗಿಸಾಯಿ ನಮ್ಮಲ್ಲಿಲ್ಲ ಅಟ್ಲೆ ನಿಜವಾದ ತುರ್ತಿತ್ತು ಆಡ ಸತೀಶಣ್ಣ ಆಯ್ತ ನೇತೃತ್ವ ವಹಿಸಿದ ಈ ಇತ್ತಾಗಿಲಕ ಮಂತಿ ನನ್ನ ಸಂತೋಷದ ವಿಚಾರ ಅವು ಭಗವಂತ ಮೆಚ್ಚಿನ ಕಾರ್ಯ. ಪ್ರವೀಣಣ್ಣನ ಸಾಯಿ ಪರಿವಾರ ಸಂಸ್ಥೆದ ಮುಖ್ಯ ಮಂತಿ ನೆಚ್ಚಿನ ಸೇವೆ ಅನನ್ಯವಾಗಿ ಮಾತಾಧರ್ಮಿಯನ್ನು ಮುಕ್ತವಾದ ಶ್ಲಾಘ್ಯ ಮಂತಿ ನೆಚ್ಚಿನ ವಿಚಾರ. ಬಂದರೆ ಒಂದು ಪಾತ್ರಗಳ ಮೇಲೆ ಒಂದು ಧರ್ಮ ಸಂಸ್ಥೆ ಪಡ್ಕೊಂಡು ಏಪದ ಸಮಾಜಮುಖಿಯಾಗಿದ್ದು ಸಮಾಜ ವಿಮುಖತೆ ಇದ್ದದ್ದು ಖಾಲಿ ಆರತಿ ಇರ್ತದ ಸಮಾಜದ ಐತ ಮುಖ್ಯ ಪಾತ್ರ ಅವರು ಮುಂಚೆ ಒಂಜಿಕಾರರು ಆರಾಧನೆ ಬದುಕಿನ ಒಂದು ಭಾಗ ಯಾಕಂದರೆ ಇದ್ದಲ ಬದುಕು ಶಕ್ತಿ ಭಕ್ತಿ ಗೊತ್ತಿನ ಭಾಗವಾದವು ಅಂಚಾದ ಈ ಭಾಗದಲ್ಲಿ ಎಡ್ಡೆ ಪುದರ ಪಡೆಯ ನೆಚ್ಚಿನ ಬಾಲಕೃಷ್ಣ ಮಂದಿರ ಇಂಚ ಈ ಸಮಾಜಮುಖಿಯಾಗಿ ನೆಚ್ಚಿನ ಬೇರೆ ಮತ್ತೊಂದು ಜನಕನ್ನ ಪ್ರೀತಿಯಿಂದ ఒక ಮಾತ ಜನಸೇವೆಯನ್ನ ಮತ್ತೊಂದು ಒಂದು ಸ್ವಾಗತಾರ್ಹವಾದ ವಿಚಾರ ಬೊಕ್ಕ ಈ ಬೆಳವಣಿಗೆ ಈ ಪರಿಸರ ನೆಚ್ಚಿನ ಬೇತೆ ಸಂಸ್ಥೆಗಳ ಮುದು ಕಲ್ಪೊಡ ಗೊತ್ತಿತ್ತು ಇದತ್ತ ಈ ಕೊರೋನಾದ ಒಂದು ದಾರುಣ ಪ್ರಯಾಣ ಏತು ದೂರ ನಮ್ಗೆ ನಿತ್ಯ ಪರಿಹಾರ ಅಸಾಧ್ಯ ಅಂಚಾದ ಪುನಃ ಕೆಲವೊಂದು ನಡಪು ನೆಚ್ಚಿನ ಮೊಸರು ಗುಡಿ ಈ ಮಂದಿರದ ನೇತೃತ್ವದ ನಡಪು ನೆಚ್ಚಿನ ಉತ್ಸವ ತೊಕ್ಕೋಟು ನಡಪು ಅತ್ತಾವರ ಬೆತೆ ಬೆತೆ ಕಟ್ಟಿಟ್ಟು ನಡಪು ಆಡ ಆ ಪೊರ್ತುಡು ದಿಂಜ ಜನರ ಸೇವೆ ಸೇರಿದು ಸೇವೆ ಮಾಡ್ತಾರೆ ಆವಾಗಿನ ಪರಿಸ್ಥಿತಿನ ಈ ನಿತ್ಯದ ಸ್ಥಿತಿ ತೂಣ ಆ ಪೊರ್ತುಡು ಆಪುನಂಚಿನ ಖರ್ಚುನು ವಾರ್ಷಿಕೋತ್ಸವದ ಆಪುನಂಚಿನ ಖರ್ಚುನ ಇದು ಕೂಡ ಈ ವರ್ಷ ಒರಿಂಡು ಖಜಾನೆ ಜಿಂಜಾವನ ಬದಲು ಐನು ಕುಡೊಂಜಿ ಮೋನೆಡು ಜನಕಡ ಪಡೆಗಳ ಜೀವ ಸೇವೆ ಮತ್ತೊಂದು ದೇವ ಸೇವೆ ಮಾಡ್ಕೊಂಡ ಕ್ರಮ ಅವು ನಿಜವಾದ ಕುಡಂಜಿ ಮಂದಿರ ಕುಡಂಜಿ ದೇವಸ್ಥಾನದ ಆರಾಧನಾಲಯ ಬಾಲಕೃಷ್ಣ ಮಂದಿರ ಕಲ್ಪಾಯಿನ ಪಾಠ ಅಂತ ಹೇಳಿವೆ. ಅವು ಮಾದರಿ ಅವು ಆದರ್ಶ ಅದು ಒಂದು ಪ್ರಸ್ತಾಪ ಹೊಂದಿದ್ದೀನಿ ಈಯನ್ನ ಪಾತ್ರದ ಉತ್ತರ ಕೊರಡಾವುದು ಭಜನಾ ತರಗತಿ ಧಾರ್ಮಿಕ ಶಿಕ್ಷಣ ತರಗತಿ ತೊಕ್ಕೋಟುಡು ಮೂಂಜರ ವರ್ಷದ್ದು ನಡೆದು ಎಟ್ಟು 120 ಜಾಸ್ತಿ ಜೋಗುರು ಬರುವ ವಾಮಂಜೂರು ಹೊಸಂಗಡಿ ಸೇರಿದು ಹೊಸಂಗಡಿಯಲ್ಲಿ ಐತಾರು ಬರ್ಕೊಂಡು ఉండేది ವಾಮಂಜೂರು ಬರ್ಕೊಂಡು ఉండేది ತಕ್ಕ ಮಟ್ಟಿಗೆ ಜೋಗುರು ಪಡಬಂದು ಇತ್ತ ಭಜನ ಮಂದಿರಲ್ಲಿ ಭಜನೆ ಜನಿಂಚಿದ ಬರ್ಕೊಂಡ ಸ್ಥಿತಿ ಹಿರಿಯಕ್ಕಲು ಬರ್ಕೊಂಡ ತುಂಬೆ ಜೋಗುಲಿತ್ತೇನೆ ಪ್ರಾರಂಭ ಮತ್ತೊಂದು ನಾವು ಎಡ್ಡೆ ಬೆಳವಣಿಗೆ ಕೊಲ್ಲಿಯಾಗಿ ನಾರಾಯಣಗುರು ಮಂದಿರಡು ಅದನ್ನ ಪಾಕ ವರ್ಷದ ದಿನ ನಿಮಿತ್ತ ಗುರುಕುಲ ಆಶೀರ್ವಾದ ಚಿತ್ತ ಪ್ರಕಾರ ಕರೀನ ಅಕ್ಟೋಬರ್ ತಿಂಗಳು ನಿರಂತರವಾದ ನಡತುಂಟು ನಿರಂತರವಾದ ಇತ್ತರ ಪನೋಲಿದೆ ಪಂಡ ಇತ್ತರ ಆನ್ಲೈನ್ ಕ್ಲಾಸ್ ಅವು ನಿಜ ಜಾಗಲೇ ಗೊತ್ತಿದ್ದಿ ಪ್ರತಿ ವಾರ ಒಂಜಿ ಮಂಗಳವಾರ ಮಾತ್ರ ಕ್ಲಾಸ್ ಇತ್ತಿದ್ದಿಲ್ಲ ಇನಿ ಕಾಂಡದ ಅದ್ರ ಸಂವಾದ ಅವಕಾಶ ಉಂಟು ಅವು ಖಾಲಿ ಭಜನೆ ಆಗ್ತದೆ ಈ ಧರ್ಮಕ್ಕೆ ಸಂಬಂಧಪಟ್ಟದ್ದು ಈಗ ಕಾವ್ಯ ಶಾಸನ ఒక ಪುರಾಣ ವಿಚಾರ ಮಾತ್ರ ಸಂಬಂಧಪಟ್ಟದ್ದು ಒಂದು ಅದು ಮುಂದಲ್ಲ ಆಲಯ ಶಾಸ್ತ್ರ ಆಲಯ ಶರೀರದ ಕಂತಿನ ಗಂಭೀರ ವಿಷಯಗಳ 104 ಜನ ಹಿರಿಯಕಲಿ ಇದತ್ತ ಕಾರ್ಯಗಳು ಪಾಲ್ಗೊಂಡು ಸತೀಶಣ್ಣ ದಿಂಜ ಸಮಯ ಹಿಡಿದು ಈ ದಿನ ಮತ್ತೊಂದು ಬೇರೆ ಪ್ರವೀಣಣ್ಣನ ಬಂದಿದ್ದರು ಅಂಡ ಐದು ಅದನ್ನು ಕೃಷ್ಣ ಪ್ರೇರಿತವಾಗಿ ಕಾಲ ಬರೆಯರೆ ನಮ್ಮ ಕಾತೊಂದಿಲ್ಲ ಬಹುಶಃ ದೇವದೇವನ ಮುಳುಪಾಗರೆ ಸಾಧ್ಯತೆ ಇಲ್ಲ ಬಟ್ ಎಲ್ಲ ತೆರಿಗೂ ಕೈಗೊಂಡಿದ್ದಾರೆ ಒಂದು ವೇಳೆ ದೇವರ ಮೂರು ಮಲ್ಕೋಡು ಒಂದು ಬರೆದಿದ್ದರೆ ಖಂಡಿತ ಅವು ಸಾಧ್ಯ ಅವು ಗುಮ್ಮದ ದಿನದ ನಿರೀಕ್ಷೆಯಲ್ಲಿ ಆಡ ಎಲ್ಲ ಸಮಯ ಧೋರಣೆ ಚಾಪೂರು ಅನುಕೂಲ ಪ್ರತೂದು ಗುಮ್ಮದ ದಿನ ಈ ಪುಣ್ಯದ ಮಣ್ಣು ಹಂಚಿನಲ್ಲಿ ಸಂಸ್ಕಾರ ಸೇವೆ ಮಲ್ಪುನಂಚಿನ ಭಾಗ್ಯ ಆರಾಧ್ಯ ಮೂರ್ತಿ ಇದು ಹೊರಡು ದೇವರ ಪಾದಳ ಭಕ್ತಿಡಿ ನಟ್ಟೋದ್ರೆ ಅತ್ತಂದ್ರೆ ಏರು ಕೂಡ ಈ ಭಜನ ಸೇವೆದ ನಿಮಿತ್ತ ಈ ಫಲಾನ ಜೊತ್ತೊಂದರ ಮುನ್ಕೊಡ್ಕೊಂಡು ಸತ್ಫಲಾನ ಜೊತ್ತೊಂದರ ಅಕಡೆಗೆ ಒಂದು ಅರ್ಥೋಡು ಭಜನಾ ರಂಗಡು ಒಂದು ಜವಾಬ್ದಾರಿ ಗುರುತ ಮಾಡ್ತಿದ್ದಾಗ ಇಕಲು ನಿಕ್ಕನ್ನ ಹೊಕ್ಕದ ಪರಂಪರೆಗಳು ಉಂಡು ಮಲ್ಕೊಡು
ಅಕಲ್ಲ ನನ್ನ ದುಂಬುದ ಅಕಲ್ಲ ಹಿರಿತನದ ಕಾಲನು ಭಜನದ ರಂಗೋಡು ಎಟ್ಟೆ ನೆನಪುನ ಕಾವಡು ಅಂಕುನ ಹೊಣೆ ಇಂಕನ ನಿಂತು ಊರು ನುಡಿ ಅಲ್ಲಿದೆ ದುಂಬುದ ಕಾಲಿ ನೆರವಟ್ಟು ಶೀಟು ಪಾಡಿಂಚಿ ದಿನಕ್ಕೆ ನಡೆಸಿ ಅನುಕೂಲ ಭಜನ ಅವರು ಕೂಡ ಕರೆದಿಚ್ಚಿ ಯಾರ ತೊಟ್ಟಿಗೆ ಇರ್ತದೆ ಭಜನಾ ಮಂದಿರದೊಟ್ಟಿಗೆ ಬರೆದು ಬಂದಿದೆ ಈ ಹತ್ತು ಗೆದ್ದಿದೆ ಈ ವರ್ಷ ಭಜನಾ ಸೇವೆ ಮಾಡುವುದೊಮ್ಮೆ ವಾರ್ಷಿಕದ ಸೇವೆ ಹೆಚ್ಚಿನಲ್ಲ ಈ ರೀತಿ ಬದುಕದ ಸೇವೆ ಅವನುಂಟು ಬದುಕದ ಉತ್ಸವ ಬದುಕದ ಪೂಜೆ ಅವನುಂಟು ಮಾತ ರೀತಿಯ ವರ್ಗದವರೆಲ್ಲ ಗುರುತಿಸಲು ಬಾಲಕೃಷ್ಣ ಮಂದಿರದ ವತಿಯಿಂದ ಆಹಾರ ಕಿಟ್ಲಿ ಕೊಟ್ಟು ಕೆಲಸ ಬಂದಿದೆ ಲೆಕ್ಕಕ್ಕೂ ದಾನಿಗಳನ್ನು ಉಪಯೋಗ ಬಂದಿದೆ ಅದು ಪಡ್ಲಿಕ್ಕೆ ನಮ್ಮ ಅಕ್ಷಯ ಪಾತ್ರ ಫೌಂಡೇಶನ್ ಉಂಟು ನಮ್ಮ ಇನ್ಫೋಸಿಸ್ ಉಂಟು ಬೇರೆ ಬೇರೆ ದಾನಿಗಳ ಸಹಕಾರ ಸಮಾಜದ ದಾನಿಗಳು ಮಸ್ತ್ ಜನ ಉಂಟು ಹಣ ಕೆಲವರಿಗೆ ಇಂಚಕೊಂಡು ಓಡಿಕೊಳ್ಳುವುದು ಗೊತ್ತಿಲ್ಲ ಅಂಚಿನ ಒಟ್ಟು ಬರ್ತದೆ ಆ ಮುಖಾಂತರವಾದ ಬಾಲಕೃಷ್ಣ ಮಂದಿರವನ್ನು ನೇತೃತ್ವ ವಹಿಸಲು ಮಾತ ವರ್ಗದವರೆಲ್ಲ ಗುರುತಿಸಲು ಆಹಾರ ಸಾಮಗ್ರಿಗಳನ್ನು ಕೊರಪಿನ ಬೇರೆ ಬಂದ ಅದು ನಿಜವಾದ ಮಲ್ಲ ವಿಷಯ ಇಲ್ಲ ನಮ್ಮ ಮಾತುಗಳು ಏನೇನು ಗುರುತು ಏನೇನು ಬರ್ತದೆ ಮಾತೆಲ್ಲ ಮಣ್ಣೋಡಿಲ್ಲ ದಯದ ಪಡ್ಡ ಬೇರೆ ಜನ ಬೇರೆ ಮಂತರ ಬಂದರೆ ಇಲ್ಲಡೆ ಕೊರೋನಾ ಅನಿವಾರ್ಯವಾದ ಪರಿಸ್ಥಿತಿ ಕೂಡ ಕೊರೋನಾ ಗೆದ್ದೋಳು ಬಂದ ಸಂಕಲ್ಪ ಆದ ಕೊರೋನಾ ಹೆಚ್ಚು ಗೆದ್ದೋಳಿ ಬಂದವರೆಲ್ಲ ಗೊತ್ತಾಗಿಸಿ ಅವ್ರು ಗೊತ್ತಾಪ ನಡೆಕೊಂಡ ನಮ್ಮ ಎಚ್ಚರಿಕೆ ನಮ್ಮ ಉತ್ತರಗಳು ಐದೊಟ್ಟಿಗೆ ಈ ಚಿತ್ತಿನ ಬಾಲಕೃಷ್ಣ ಮಂದಿರದ ಹಂಚಿನ ಈ ಭಜನಾ ಮಂದಿರದ ಮಾಡ್ಕೊಂಡ ಈ ಭಜನಾ ಸೇವೆಗೆ ಪೂರಕವಾಗಿ ಆಹಾರ ಕಿಟ್ ವಿತರಣದ ಕಾರ್ಯಕ್ರಮ ಇದರ ಪ್ರಸಾದ ರೂಪವಾದ ಕೊರದು ಪಡೆದ ಈ ಪ್ರಸಾದ ಬೆತ್ತೊಂಡಗಳ ಬದುಕುಗಳ ಎಣ್ಣೆಯವಡು ಕೊರಕಗಳ ಬದುಕುಗಳ ಎಣ್ಣೆಯವಡು ವಾಲ್ಪಡೆಯ ಎಂಕಲ ಬದುಕುಗಳ ಎಣ್ಣೆಯವಡು ಆ ಬಾಲಕೃಷ್ಣ ಬೇರೆ ಮಾತೆಲ್ಲ ಉದ್ಧಾರ ಮಾಡಲು ಮಾತೆಲ್ಲ ವಿಜಯ ಪ್ರಾರ್ಥನೆ ಮಾಡುವಾಗ ಕೊರೋನಾ ನಮ್ಮ ಊರುಗಳು ನಮ್ಮ ದೇಶದ ಜಗತ್ತದ ನಾಶ ಅವಡು ಮಾತೆಲ್ಲ ಬದುಕು ಎಣ್ಣೆಯವಡು ಪಣ್ಣೊಂದು. ಶ್ರೀ ಬಾಲಕೃಷ್ಣ ಮಂದಿರದ ಪ್ರಮುಖರು ಸರ್ವಶ್ರೀ ಸೋಮಶೇಖರ್ ಜಗತಾಪ್, ಚಂದ್ರಶೇಖರ್ ಬಿಜೆ, ರವೀಂದ್ರ ಕುಂಪಲ, ಮಾಧವ ಭಂಗೇರ, ಪ್ರವೀಣ್ ಕುಲಾಲ್, ರಾಜೇಶ್ ಸುರಕ್ಷಾನಗರ, ಕಿಶೋರ್ ಡಿಕೆ, ಶಿವಾನಂದ ಟೈಲರ್, ಚಂದ್ರಹಾಸ್ ಮೂರ್ಕಟ್ಟೆ, ಗಣೇಶ್ ಎಂ, ನಾಗೇಶ್ ಎಂಆರ್, ಹರೀಶ್ ಕುಂಪಲ, ಮಹಾಬಲ್ ಬಂಗೇರ, ಶ್ರೀಮತಿ ರೇಖಾ ವೆಂಕಟೇಶ್ ಇಂಚತಿ ಪ್ರಮುಖರು ಮುತಾಲಿಕಿಡಿತ್ತೊಂದು ಉಳ್ಳಾಲ, ತೋಕೋಡು, ಕಾಪಿಕಾಡ್, ಸೋಮೇಶ್ವರ, ಕೊಲ್ಯ, ಬೀರಿ, ಮಾಡೂರು, ಕೇಸಿರೋಡ್ ಪರಿಸರದ ಭಜನಾ ತಂಡದ ತಲಾ ಓರಿಯಾಗ ಆಹಾರ ಕಿಟ್ಟನ್ನು ವಿತರಣೆ ಮಾಡ್ತಾರೆ. ಮಂದಿರದ ಸಂಘಟನಾ ಕಾರ್ಯದರ್ಶಿ ಶ್ರೀ ಪ್ರವೀಣ್ ಎಸ್ ಕುಂಪಲ ಕಾರ್ಯಕ್ರಮ ನಿರೂಪಣೆ ಮಾಡ್ತಾರೆ. ಆದ ಭಜನದ ಈ ಸೇವೆ ಮಂತ್ರ ಜನ ಕರೆದ 10 ವರ್ಷದ ಹೆಚ್ಚಿ ಭಜನದ ಸೇವೆ ಮಂತ್ರ ಜನ ಈ ಮಂದಿರಗೆ ಭಜನಾ ಸೇವೆ ಕೊಡೋದು ಸಹಕಾರ ಕೊಡೋಚನ ಭಜನಾ ಮಂಡಳಿದ ಒಂದು ಹಿರಿಯ ಭಜನಾ ವಾದಕನ ಜನ ತಬಲಾ ವಾದಕರು ಹಾರ್ಮೋನಿಯಂ ವಾದಕರು ಗೆಲ್ಲಿದ್ದು ಅಕ್ಲಿಗೆ ಈ ಸಂದರ್ಭಗಳು ಗೌರವ ಪಡ್ಡ ನಮಗೆ ಮಂಜಿದ ಬಡ ಒಬ್ಬರು ಪ್ರಜಾ ಆಹಾರ ಕಿಟ್ಟಿಗೆ ನೀನು ಕೊರ್ಪುರ ಮುಖ್ಯನ ಬಾಲಕೃಷ್ಣ ಮಂದಿರದ ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ತದ ಕಳೆದ 16 ವರ್ಷದ ಈ ಮಂದಿರದ ಏಕ ಭಜನೋತ್ಸವ ಮಾಡ್ಕೊಂಡಲ್ಲ ಈ ವರ್ಷದ ಏಕ ಭಜನೋತ್ಸವ ಮಾಡ್ತಾರೆ ಆತಿಜಿ ಅದರ ದೇವೇರ್ನ ಜಗತ್ತಿಗೆ ಬಂದ ರಚನಾ ಅವಜಿ ಮಾಮಲ್ಲ ಮಹಾಮಾರಿದ ಹತ್ರ ಐಕ್ಯ ಬರೋದು ಅವಜ್ಜಿ ಏಕ ಭಜನೋತ್ಸವದ ಸೇವೆ ಮಾಡ್ತಾ ನಕ್ಕಲಿಗೆ ಆಹಾರ ಕಿಟ್ಟು ಕೊಡ್ಕೊಂಡು ಕಾರ್ಯಕ್ರಮ ಉಪಸ್ಥಿತರು ಕೂಡ ವಿನಂತಿ ಬಂದದ್ದು.